ಇತ್ತೀಚಿನ ಕಾಲಘಟ್ಟದಲ್ಲಿ ಕೃಷಿಯಿಂದ ದೂರ ಸರಿಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೃಷಿಯನ್ನು ಮರೆತು ನಗರ ಪ್ರದೇಶಗಳಿಗೆ ತೆರಳಿ ಕೇವಲ ಹಣ ಸಂಪಾದನೆಯಿಂದಲೇ ಜೀವನ ಸಾಗಿಸಬಹುದು ಅನ್ನುವಂತಹ ಮನೋಭಾವ ಯುವ ಪೀಳಿಗೆಯಲ್ಲಿ ಬೆಳೀತಾ ಇದೆ. ಆದರೆ ಕೃಷಿಯ ಮಹತ್ವವನ್ನು ಯುವ ಪೀಳಿಗೆಗೆ ಪರಿಚಯಿಸುವ ವಿಶಿಷ್ಟ ಪ್ರಯತ್ನವೊಂದು ಉಡುಪಿಯಲ್ಲಿ ನಡೆದಿದೆ. ಅದು ಎಲ್ಲಿ, ಏನು, ಹೇಗೆ ಎಂಬುದನ್ನು ತಿಳಿಯಲು ಈ ವರದಿಯನ್ನು ನೋಡಿ. ಗದ್ದೆ, ನೀರು, ಮಣ್ಣು ಮತ್ತು ಸಂಭ್ರಮ ಇದು ಕೇವಲ ಕೃಷಿ ಚಟುವಟಿಕೆ ಅಲ್ಲ. ಯುವ ಪೀಳಿಗೆಗೆ ಕೃಷಿಯ ಮಹತ್ವ ತಿಳಿಸುವ ಜೀವಂತ ಪಾಠಶಾಲೆ. ಹಡಿಲು ಬಿದ್ದ ಗದ್ದೆಗಳಲ್ಲಿ ಭತ್ತದ ಕೃಷಿ ಮಾಡುವ ಕಾಯಕದ ಭಾಗವಾಗಿ ಉಡುಪಿ ಜಿಲ್ಲೆಯ ಪಾದೂರಿನ ಸುಮನ್ ಕುಂದರ್ ಅವರ ಗದ್ದೆಯಲ್ಲಿ ಚರ್ಚ್ ಆಫ್ ಸೌತ್ ಇಂಡಿಯಾ ಇದರ ಕರ್ನಾಟಕ ದಕ್ಷಿಣ ಸಭಾ ಪ್ರಾಂತದ ಉಡುಪಿ ವಲಯ ಪ್ರಾದೇಶಿಕ ಪರಿಷತ್ ವತಿಯಿಂದ ನಾಟಿ ಕಾರ್ಯದ ಜೊತೆಗೆ ಕೃಷಿ ಪಾಠ ಹಾಗೂ ಗ್ರಾಮೀಣ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಸಿಎಸ್ಐ ಧರ್ಮಾಧ್ಯಕ್ಷ ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಮತ್ತು ವಿಶೇಷ ಅತಿಥಿಯಾಗಿ ರೆವರೆಂಡ್ ಸಂಜಯ್ ಸ್ಯಾಮ್ಯುಯಲ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾರ್ಗದರ್ಶನವನ್ನು ನೀಡಿದರು. ಸಿಎಸ್ಐ ಉಡುಪಿ ವಲಯ ಪ್ರಾದೇಶಿಕ ಪರಿಷತ್ ವ್ಯಾಪ್ತಿಯ ವಿವಿಧ ಚರ್ಚ್ಗಳ ಸದಸ್ಯರು, ಹಿರಿಯರು, ಕಿರಿಯರು, ಯುವಕ ಯುವತಿಯರು ಎಂಬ ತಾರತಮ್ಯವಿಲ್ಲದೆ ಎಲ್ಲರೂ ಗದ್ದೆಗಿಳಿದು ನೇಜಿನೆಟ್ಟರು ಹಾಗೂ ಭತ್ತದ ಕೃಷಿಯ ವಿವಿಧ ಹಂತಗಳ ಬಗ್ಗೆ ಅರಿವು ಹಾಗೂ ಅನುಭವವನ್ನು ಪಡೆದರು. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗದ ಹುಡುಕಾಟದಲ್ಲಿ ಯುವಕರು ನಗರಗಳತ್ತ ಮುಖ ಮಾಡ್ತಾ ಇದ್ದು ಕೃಷಿಯಿಂದ ದೂರವಾಗುತ್ತಿದ್ದಾರೆ. ಕೇವಲ ಹಣ ಸಂಪಾದನೆಯೇ ಮುಖ್ಯವಲ್ಲ, ಜೀವನಕ್ಕೆ ಬೇಕಾದ ಆಹಾರ ಉತ್ಪಾದನೆಯೂ ಅಷ್ಟೇ ಮುಖ್ಯ. ಇಂದಿನ ಬಹಳಷ್ಟು ಮಕ್ಕಳಿಗೆ ಭತ್ತ ಹೇಗೆ ಬೆಳೆಯುತ್ತದೆ ಎಂಬುದೇ ತಿಳಿದಿಲ್ಲ. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಿಗೆ ನೈಜ ಅನುಭವ ಸಿಗುತ್ತದೆ ಎನ್ನುತ್ತಾರೆ ಬಿಷಪ್ ರೆವರೆಂಡ್ ಹೇಮಚಂದ್ರ ಕುಮಾರ್. ನಾವು ನೈಜ ನೆಡುವಂಥ ಒಂದು ಕಾರ್ಯಕ್ರಮದಲ್ಲಿದ್ದೇವೆ. ವಿಶೇಷವಾಗಿ ಉಡುಪಿಯ ಪ್ರಾದೇಶಿಕ ಮಟ್ಟದ ವಲಯದಲ್ಲಿ ಇರುವಂಥ ಎಲ್ಲ ಸಭೆಗಳ ಸಭಾಪಾಲಕರುಗಳು ಮತ್ತು ಸಭಾ ಹಿರಿಯರು ಮತ್ತು ಯಮನಸ್ಥರು ಮಕ್ಕಳು ಸೇರಿ ನೈಜ ನೆಟ್ಟು ಅದರ ಅನುಭವನ ಹೊಂದುವಂಥ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಯಾಕಂದರೆ ಇವತ್ತಿನ ಮಕ್ಕಳಿಗೆ ಭತ್ತ ಬೆಳೆಯೋದು ಹೇಗೆ ಅಂತಲೇ ಗೊತ್ತಿಲ್ಲ, ಅಕ್ಕಿ ಅಂದರೆ ಏನು ಅಂತ ಗೊತ್ತಿಲ್ಲ, ಅದು ಹೇಗೆ ಬೆಳೀತಾರೆ ಅನ್ನುವಂಥ ಒಂದು ಅನುಭವ. ಆ ಅನುಭವಕ್ಕೆ ಈ ನೇಜು ನೆಡುವಂಥ ಕಾರ್ಯಕ್ರಮ ಅವರಿಗೆ ನಡೆಸ್ತಾ ಇದೆ. ಮಾತ್ರವಲ್ಲ, ನಾವು ಪೂರ್ವ ಸಿದ್ಧತೆಯಲ್ಲಿ ಈ ಮಳೆ ಬರುವಂಥ ಹೊತ್ತಿನಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಾವಿಲ್ಲಿ ಈ ದಿನ ಬಂದು ಸೇರಿದ್ದೇವೆ. ಅಲ್ಲಿ ಮಕ್ಕಳೆಲ್ಲ ಮತ್ತು ಸಭೆಯರೆಲ್ಲ ಸೇರಿ ಇದನ್ನು ನೆಡುವಂಥ ಕಾರ್ಯಕ್ರಮದಲ್ಲಿ ಮುಂದಾಗಿದ್ದಾರೆ. ದೇವರ ಈ ಸೃಷ್ಟಿಯ ಒಂದು ಅನುಭವವನ್ನು ಹೊಂದ್ತಾ ಇದ್ದಾರೆ. ಅವರಿಗೆ ಇದರ ಅನುಭವ ಸಿಗಲಿ. ಅದೇ ರೀತಿ ವೀಕ್ಷಕರಾದಂಥ ನಿಮ್ಮೆಲ್ಲರಿಗೆ ಹೇಳ ಬಯಸೋದೇನೆಂತಂದರೆ, ಆಹಾರ ಅದು ಬಹಳ ಅಮೂಲ್ಯ. ಸೇವಿಸುವಂಥ ನಾವು ಅತಿ ನಮಗೆ ಬೇಕಾದಷ್ಟು ಮಾತ್ರ ಸೇವಿಸಿ ಉಳಿಸಿದರೆ ನಮ್ಮ ಮುಂದಿನ ಬೇರೆ ಜನರಿಗೂ ಸಹ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ವ್ಯರ್ಥವಾಗದ ಹಾಗೆ ಅದನ್ನು ಅನುಭವ ಮಾಡಲಿಕ್ಕೆ ಇದೊಂದು ಸುಂದರವಾದಂಥ ಕಾರ್ಯಕ್ರಮ ಎಂಬುದಾಗಿ ನನ್ನ ಅನಿಸಿಕೆ. ಅದೇ ರೀತಿಯಲ್ಲಿ ಇದನ್ನು ಆಯೋಜಿಸೋಕ್ಕೆ ಸಹಕಾರ ಮಾಡಿದಂಥ ಸುಮನ್ ಅವರ ಕುಟುಂಬಕ್ಕೆ ನಾನು ವಂದನೆ ಹೇಳ್ತೇನೆ. ಯಾಕಂದರೆ ರೈತ ಆಗಿ ಬೆಳೆದು ಅದನ್ನು ಹಂಚುವಂಥ ಕಾಯಕದಲ್ಲಿರುವಾಗ ನಮ್ಮಂಥವರಿಗೆ ಅನುಭವ ನೀಡಲಿಕ್ಕಾಗಿ ಅವರು ಒಂದು ಈ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ. ಸಿದ್ಧತೆಯನ್ನು ಮಾಡಿದಂಥ ಕುಟುಂಬಕ್ಕೆ ನಾನು ವಂದಿಸ್ತೇನೆ. ಹಡಿಲು ಬಿದ್ದ ಗದ್ದೆಯನ್ನ ಮತ್ತೆ ಕೃಷಿಗಾಗಿ ಪರಿವರ್ತನೆ ಮಾಡಿ ಮಾದರಿ ರೈತನಾಗಿ ಹೊರಹೊಮ್ಮಿರುವ ಸುಮನ್ ಕುಂದರ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸ್ವಗ್ರಾಮದಲ್ಲೇ ದುಡಿದು ಸಾಧಿಸಬಹುದು ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ಇದು ಎಲ್ಲರಿಗೆ ಮಾರ್ಗದರ್ಶನವೂ ಆಗಿದೆ ಎನ್ನುತ್ತಾರೆ ಡೇನಿಯಲ್ ಅಮ್ಮನ್ ಅವರು. ನಾವು ಸುಮಾರು 5 ವರ್ಷಗಳಿಂದ ಮಣಿಪುರದಲ್ಲಿ ಸ್ಟಾರ್ಟ್ ಮಾಡಿ ಈಗ ಪಾದೂರು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಒಂದು ಹೆಮ್ಮೆಯ ವಿಷಯ ಏನಂದರೆ ಸುಮನ್ ಕುಂದರ್ ಅವರ ಸಾಹಸ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಹಡಿಲು ಬಿದ್ದಂಥ ಎಲ್ಲ ಗದ್ದೆಗಳನ್ನು ಕೃಷಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಅದು ನೋಡಲಿಕ್ಕೆ ನಮಗೆ ಭಾಳ ಸಂತೋಷ, ಹೆಮ್ಮೆ ಕೂಡ. ನಮ್ಮ ಊರಿನ ಹುಡುಗ ಒಬ್ಬ ಊರಿನಲ್ಲಿ ಹೊರ ಊರನ್ನು ಬಿಟ್ಟು ಊರಿನಲ್ಲೇ ತಾನು ದುಡಿಯಬಲ್ಲೆ, ನಾನು ಸಾಧಿಸಬಲ್ಲೆ ಎಂಬ ಛಲದಿಂದ ಇದನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಕೃಷಿಯಿಂದ ಎಲ್ಲರೂ ದೂರವಾಗುತ್ತಿದ್ದಾರೆ. ಗದ್ದೆಗೆ ಇಳಿದು ನೇಚಿನೆಟ್ಟ ಅನುಭವ ನನಗೆ ಹೊಸತನವನ್ನ ನೀಡಿದ್ದು ತುಂಬಾ ಸಂತೋಷವಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಮೀಳಾ ಅವರು ತಿಳಿಸಿದರು.
ಈಗ ಈಗಿನ ಕಾಲದಲ್ಲಿ ಕೃಷಿಯಿಂದ ಎಲ್ಲರೂ ದೂರ ಆಗ್ತಿದ್ದಾರೆ. ಹಾಗೆ ನನಗೆ ಒಂದು ಅನುಭವ ಆಯಿತು ಇದರಲ್ಲಿ, ಗದ್ದೆಯಲ್ಲಿ ಬಂದು ತುಂಬ ಖುಷಿ ಆಯಿತು. ಒಂದು ಆಟ ಆಡಿ ಮತ್ತು ನೇಜಿನ ಅದು ನಟ್ಟಿ ಎಲ್ಲರೂ ಒಟ್ಟಾಗಿ ನಮ್ಮದು ಒಂದೊಂದು ಟೀಮ್, ಒಂದೊಂದು ಚರ್ಚಿಂದ ಒಂದೊಂದು ಟೀಮ್ ಬಂದಿದ್ದಾರೆ. ಹಾಗೆ ನಮ್ಮದರಲ್ಲಿ ಒಂದು 20 ಜನ ಬಂದಿದ್ದೀವಿ. ಕೃಷಿ ಕೇವಲ ಜೀವನೋಪಾಯ ಅಲ್ಲ, ಅದು ನಮ್ಮ ಸಂಸ್ಕೃತಿ ಹಾಗೂ ಬದುಕಿನ ಆಧಾರ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಣ್ಣಿನೊಂದಿಗೆ ಬೆರೆತು ಕೃಷಿಯ ಅನುಭವ ಪಡೆದ ಯುವ ಪೀಳಿಗೆ ಮುಂದಿನ ದಿನಗಳಲ್ಲಿಯೂ ಕೂಡ ಇನ್ನಷ್ಟು ಕೃಷಿಯ ಬಗ್ಗೆ ಆಸಕ್ತಿ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.